ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಬಲಿಯಾದ ಸಹೋದರಿ ಸೌಜನ್ಯರ ನ್ಯಾಯಕ್ಕಾಗಿ ಸುಳ್ಯದಲ್ಲಿ ಸೌಜನ್ಯವರ ತಂದೆ ತಾಯಿ ಕುಟುಂಬಸ್ಥರು ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಸೇರಿದಂತೆ ಸುಮಾರು 5,000ಕ್ಕಿಂತಲೂ ಹೆಚ್ಚಿನ ಜನರ ಒಗ್ಗೂಡುವಿಕೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸಭಾ ಕಾರ್ಯಕ್ರಮದ ಮೊದಲು ಪುಟ್ಟ ಬಾಲಕಿಯೋರ್ವಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ದೀಪವನ್ನ ನೀಡುತ್ತಾ ಮಾಮ ಸೌಜನ್ಯ ಅಕ್ಕನಿಗೆ ನ್ಯಾಯ ಸಿಗಬಹುದಲ್ವಾ ಎಂದು ಕೇಳುತ್ತಿರುವುದು ನೆರೆದ ಸಾವಿರಾರು ಜನರನ್ನ ಕಣ್ಣೀರಾಗುವಂತೆ ಮಾಡಿತು. ಈ ಬಗ್ಗೆ ಮಾತನಾಡಿದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಖಂಡಿತ ನ್ಯಾಯ ಸಿಗುತ್ತೆ. ತಾಲೂಕುಗಳಿಂದ ಆರಂಭವಾಗುತ್ತಿರುವ ಸೌಜನ್ಯ ಪರ ಪ್ರತಿಭಟನೆಯು ದಿನಂಪ್ರತಿ ಗಂಭೀರ ಸ್ವರೂಪ ಪಡೆಯುತ್ತಿದೆ. ಇವಾಗ ಸಾವಿರಗಟ್ಟಲೆ ಜನ ಸೇರುವ ನ್ಯಾಯಪರ ಹೋರಾಟ ಬೆಳ್ತಂಗಡಿ ತಾಲೂಕಿನಲ್ಲಿ ಇಡೀ ರಾಜ್ಯದ ಜನತೆಯನ್ನ ಸೇರಿಸಿ ಮಾಡಲಾಗ್ತದೆ. ಅತ್ಯಾಚಾರಿಗಳು ಎಷ್ಟೇ ಪ್ರಭಾವಿಗಳಾದರೂ ಅವರ ಬಂಧನವಾಗಲೇಬೇಕು. ಬಂಧನ ಆಗುವವರೆಗೆ ಹೋರಾಟ ಕೈ ಬಿಡೋದೇ ಇಲ್ಲ ಎಂದು ಹೇಳಿದರು. ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ತನ್ನ ಮಗಳ ಮೇಲೆ ಆಗಿರುವ ಭೀಕರವಾದ ಅತ್ಯಾಚಾರದ ಘಟನೆಯನ್ನು ನೆನೆದು ಭಾವುಕರಾದರು. ಸುಳ್ಯ ಡೆಪ್ಯೂಟಿ ತಹಶೀಲ್ದಾರ್ ಮಂಜುನಾಥ್ ಅವರಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು. ಸ್ಥಳದಲ್ಲಿ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನೀವು ಎಲ್ಲ ನಮಗೆ ಸಹಕಾರ ಮಾಡ್ತೀರಂತ ಒಂದು ವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ದಾರೆ.